ಅಜ್ಜ ಭೀಷ್ಮರು ಹೇಳಿದ್ದಾರೆ ಏನಂತ? ತವಿಸುವಡೆ ತನಗೊಂದು ದಿನ, ಗುರುವಿಗೆ 3 ದಿನ, ಕರ್ಣನಿಗೆ 5 ದಿನ, ನಿಮಿಷದಲ್ಲಿ ದ್ರೌಣಿ, ಅರೆ ನಿಮಿಷದಲ್ಲಿ ಧನಂಜಯ. ಬಿಡು, ಅದು ಮಹಾಭಾರತದಲ್ಲಿ ಮಾತ್ರ, ಅದು ಮುಗಿದೋಗಿದೆ ಕತೆ. ಮಹಾಭಾರತ ಮುಗಿದಲ್ಲಿಗೆ ಭಾರತ ಮುಗಿಲಿಲ್ಲ, ಇನ್ನುಂಟು. ಅದಕ್ಕೆ ಮಾತ್ರ ಸೀಮಿತ, ಇನ್ನೂ ಉಂಟು. ಏನು ಇಲ್ಲದೆ ಹೋದ್ರೆ ಅರ್ಜುನನ ಶಾಶ್ವತವಾದ ಸತ್ವ ಯಾವತ್ತೂ ಹೋಗ್ಬೇಕಿತ್ತು. ಭೀಮನಿಗೆ ಹೊಡೆಯುವ ಸತ್ವ ಈಗಲೂ ಉಂಟು. ಅಷ್ಟೇ ಅಲ್ಲ, ಮತ್ತೆ ಧರೆಯೊಳೊಬ್ಬರಿಗೊಂದು ಗುಣ, ಪಾರ್ಥಂಗೆ 3 ಗುಣ. ಮಾರಾಂತು ನಿಲ್ಲುವ ಬಿಲ್ಲಾಳ ದಾವನೈ, ರಾಮಚಂದ್ರನ ಚರಣಯುಗ ನಿಶೀಮ ಭೀಷ್ಮನ ಶಿರ, ಮಹಾರಥ ದ್ರೋಣನ ಎದೆ ನಡುಗುವುದು ಸಮರದಲ್ಲಿ, ನಿಷ್ಪ್ರಕಂಪ ಸೌಮನಸ್ಯ ಸನಾಮನ ಅರ್ಜುನ ದೇವ, ಧರೆಯೊಳಗೆ ಬಿಲ್ಲಾಳ ರಾವಣ ಎಂದನ ಶಕುನಿ ಅಂತವ ಭೀಷ್ಮರಂತವರು 18 ಅಕ್ಷೋಹಿಣಿಗೆ ನಾನೊಬ್ಬ ಜನ ಅಂತ ಹೇಳಿದ್ದಾರೆ. ಹೌದು, ನೀನೊಂದು ತೃಣ ಹೆಣ್ಣು.